ಉಮರುಲ್ ಫಾರೂಕ್ ಅನ್ವರ್ ಮಾಲಕತ್ವದ ಓಷನ್ ಗ್ಲೋಬಲ್ ಸ್ಕೂಲ್ ಅನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಫರೀದ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ದೇಶ ಪ್ರೇಮದ ಒಂದು ಭಾಗವಾಗಿದೆ. ಅನಿವಾಸಿ ಉದ್ಯಮಿಯಾದ ಉಮರುಲ್ ಫಾರೂಕ್ ರವರು ನನ್ನ ಊರಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬ ಉದ್ದೇಶದಿಂದ ಈ ಶಾಲೆಯನ್ನು ತೆರೆದಿದ್ದಾರೆ ಎಂದು ಹೇಳಿದರು. ಇವತ್ತು ಗ್ಲೋಬಲ್ ಓಷನ್ ಗ್ಲೋಬಲ್ ಸ್ಕೂಲ್ನ ಅಧ್ಯಕ್ಷರಾದ ಫಾರೂಕ್ ಅವರಲ್ಲಿ, ನಮ್ಮ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಇರಲಿ, ಶಿಕ್ಷಣ ವರ್ಗದ ಮುಖ್ಯ ಶಿಕ್ಷಕರಿರಲಿ ಮತ್ತು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪ್ರತಿಯೊಬ್ಬರು ಕೂಡ ಇಡೀ ನಮ್ಮ ಸಮಸ್ತ ಜನಸಾಮಾನ್ಯರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇಶ ಪ್ರೇಮ ಅಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ನಾಲ್ಕೆ ಆದರೂ ಬೈದರೆ ಅದು ನಿಜವಾದ ದೇಶ ಪ್ರೇಮ ಅಲ್ಲ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ ಈ ರೀತಿಯ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಜನಸಾಮಾನ್ಯ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಆ ಮಕ್ಕಳು ಬಹುಶಃ ಅವರ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡಿಸ್ತಿರಲ್ಲ, ಇದು ನಿಜವಾದ ದೇಶ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಟ್ಟೆ ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಶಾಂತಾರಾಮ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಹೇಳಿದ್ರು ವಿದ್ಯೆ ಅಂತ. ಹೌದು, ಪ್ರತಿಯೊಬ್ಬನಿಗೂ ಮುಖ್ಯವಾಗಿ ಬೇಕಾದದ್ದು ಆರೋಗ್ಯ. ಆರೋಗ್ಯ ಇದ್ದರೆ ಎಲ್ಲ ಭಾಗ್ಯವೂ ಬರ್ತದೆ. ಎರಡನೇದು ಬೇಕಾದದ್ದು ವಿದ್ಯೆ. ವಿದ್ಯೆಯು ಒಬ್ಬ ವ್ಯಕ್ತಿಗೆ ಪರಿಪೂರ್ಣತೆಯನ್ನು ಕೊಡ್ತದೆ. ಮೂರನೇ ಬೇಕಾದದ್ದು ಖಾದರ್ ಅವರು ಹೇಳಿದರು ಗುಣ. ಈ ಮೂರು ಅಂಶಗಳು ಒಬ್ಬ ವ್ಯಕ್ತಿಯಲ್ಲಿದ್ದರೆ, ಆರೋಗ್ಯವು ಒಳ್ಳೆಯದಾಗಿದ್ದರೆ, ವಿದ್ಯೆಯು ಒಳ್ಳೆಯದಾಗಿದ್ದರೆ, ಗುಣವು ಪರಿಶುದ್ಧತೆಯಲ್ಲಿದ್ದರೆ ಅವನು ಆದರ್ಶ ಪುರುಷನಾಗ್ತಾನೆ. ಈ ವಿದ್ಯೆಯಿಂದ ನಾನು ಪರಿಪೂರ್ಣತೆ ಅಂತ ಹೇಳಿದೆ. ಹೌದು, ಒಂದು ವಿದ್ಯೆಯಿಂದ ಒಬ್ಬ ವ್ಯಕ್ತಿ ಎಲ್ಲವನ್ನೂ ಕಂಡುಕೊಳ್ತಾನೆ, ಕಲಿತುಕೊಳ್ತಾನೆ. ಆದರೆ ಅವನಲ್ಲಿ ದ್ವೇಷವಿದ್ದರೆ, ಅಸೂಯೆ ಇದ್ದರೆ, ದುರಾಶೆ ಇದ್ದರೆ ಅದು ಪರಿಪೂರ್ಣತೆ ಆಗಿದೆ. ಈ ಸಂದರ್ಭದಲ್ಲಿ ಓಷನ್ ಗ್ಲೋಬಲ್ ಸ್ಕೂಲ್ನ ಅಧ್ಯಕ್ಷ ಉಮರುಲ್ ಫಾರೂಕ್ ಅನ್ವರ್ ರನ್ನು ಪಕ್ಷಿಕೆರೆ ಗಲ್ಫ್ ಸಮಿತಿಯಿಂದ ಸನ್ಮಾನಿಸಲಾಯಿತು. ಓಷನ್ ಗ್ಲೋಬಲ್ ಸ್ಕೂಲ್ನ ಪ್ರಾಂಶುಪಾಲೆ ಜಾನ್ವಿ ಸನಲ್ ಮಾತನಾಡಿ, ಶಾಲೆಯಲ್ಲಿ ಸುಸಜ್ಜಿತ ಹವಾನಿಯಂತ್ರಿತ ಕೊಠಡಿ, ರೋಬೋಟಿಕ್ಸ್, ಕೋಡಿಂಗ್ ಕಲೆ ಮತ್ತು ಸಂಗೀತದ ಸ್ಟುಡಿಯೋ, ಈಜು ತರಬೇತಿ ಸಹಿತ ಪಠ್ಯಕ್ಕೆ ಪೂರಕವಾದ ತರಬೇತಿಗಳನ್ನು ನೀಡಲಾಗುವುದು ಎಂದು ಹೇಳಿದರು. What we inaugurate is not merely an institution. It is an idea taking form, a commitment rendered visible, a dream that no longer lives in blueprints and imagination, but now rises in stone, glass, purpose, and principle. Ocean Global School is born not out of ambition, but conviction. The conviction that education, when rightly conceived and rightly pursued, is the single most transformative force available to human society. ಈ ಸಂದರ್ಭದಲ್ಲಿ ಎಂಎಲ್ಸಿ ಐವನ್ ಡಿಸೋಜಾ, ಕರ್ನಾಟಕ ರಾಜ್ಯ ಅಲೈಡ್ ಹೆಲ್ತ್ ಕೌನ್ಸಿಲ್ ಚೇರ್ಮನ್ ಯುಟಿ ಇಫ್ತಿಕಾರ್ ಫರೀದ್,
ಎಸ್ಡಿಪಿ ರಾಜ್ಯಾಧ್ಯಕ್ಷ ಮಜೀದ್ ಮೈಸೂರು, ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಬಿಎ ಅಬ್ದುಲ್ ನಾಸಿರ್ ಲಕ್ಕಿ ಸ್ಟಾರ್, ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ, ಎಸ್ಡಿಪಿಐ ಮುಖಂಡ ಅಲ್ಫಾನ್ಸೋ ಫ್ರಾಂಕ್, ಮುಹಿಯುದ್ದೀನ್ ಬಿ, ಓಶಿಯನ್ ಗ್ಲೋಬಲ್ ಸ್ಕೂಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸಿನಾನ್ ಸಕಾಫಿ, ಶಬೀರ್ ಕೃಷ್ಣಾಪುರ, ಸೈದುದ್ದೀನ್ ಬೈಕಂಪಾಡಿ ಉಪಸ್ಥಿತರಿದ್ದರು. ಆರೀಫ್, ವಿ4 ನ್ಯೂಸ್, ಉಳ್ಳಾಲ.